ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸರ ಮುತುವರ್ಜಿಯ ತನಿಖೆಯಿಂದ ಇಬ್ಬರು ಕೊಲೆ ಆರೋಪಿಗಳಾದ ಗಿರೀಶ್ ಮತ್ತು ಮಹೇಶ್ನನ್ನ ಬಂಧಿಸಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸೂಕ್ತ ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ಕಲೆ ಹಾಕಿದ ಹಿನ್ನೆಲೆ 59ನೇ ಸಿಸಿಎಚ್ ನ್ಯಾಯಾಧೀಶ ಬಾಲಚಂದ್ರ ಎನ್ ಭಟ್ರ ಮುಂದೆ ವಿಚಾರಣೆ ನಡೆದು ಇಬ್ಬರು ಆರೋಪಿಗಳಿಗೆ 10,000 ರೂಪಾಯಿ ದಂಡ ಹಾಗೂ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. 2018ರ ಜೂನ್ 26ರ ಬೆಳಗಿನ ಜಾವ 2:45ರ ಸುಮಾರಿಗೆ ಕಾರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಸಿದ್ಧಾರ್ಥ ಕೌಶಲ್ ಎಂಬಾತ ತೆರಳ್ತಾ ಇದ್ರು. ಮೈಕೋ ಲೇಔಟ್ ಸಮೀಪ ಕಾರು ನಿಲ್ಲಿಸಿ ಮೂತ್ರ ವಿಸರ್ಜನೆಗೆ ಸಿದ್ಧಾರ್ಥ ತೆರಳಿದ್ದ. ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಸಿದ್ಧಾರ್ಥ ಬೈಕ್ಗೆ ಮಿರರ್ ತಾಗಿಸಿ ಮುಂದೆ ಹೋಗಿದ್ರು. ಈ ವೇಳೆ ಸಿದ್ಧಾರ್ಥ ನೋಡ್ಕೊಂಡು ಹೋಗಿ ಅಂತ ಹಿಂದಿಯಲ್ಲಿ ಹೇಳಿದ್ದ. ಇದರಿಂದ ಉಂಟಾದ ಜಗಳ ತಾರಕಕ್ಕೇರಿ ಸಿದ್ಧಾರ್ಥ ತಲೆಗೆ ಹೊಡೆದು ಆರೋಪಿಗಳು ಪರಾರಿಯಾಗಿದ್ರು. ಸಿದ್ಧಾರ್ಥ ಕೌಶಲ್ ಹುಟ್ಟುಹಬ್ಬದ ದಿನದಂದೇ ಜೀವಾವಧಿ ತೀರ್ಪು ಹೊರಬಂದಿದ್ದು, ಇದೀಗ ಸಿದ್ಧಾರ್ಥ ಕುಟುಂಬ ಆರೋಪಿಗಳಿಗೆ ಶಿಕ್ಷೆಯಾದ ಹಿನ್ನೆಲೆ ಭಗವಂತನಿದ್ದಾನೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದೆ. ಕೊಲೆಯಾದ ಸಿದ್ಧಾರ್ಥ ತಂದೆ ತನ್ನ ಮನೆಗೆ ದೀಪಾಲಂಕಾರವನ್ನ ಮಾಡಿ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬವನ್ನ ಆಚರಿಸಿದ್ದಾರೆ.